ಕೆಲಸದ ಒತ್ತಡ, ಬದಲಾದ ಜೀವನ ಶೈಲಿ ಮೊದಲಾದವುಗಳಿಂದ ಜನರು ನಾನಾ ಕಾಯಿಲೆಗಳಿಗೆ ಒಳಗಾಗುತ್ತಲಿರುತ್ತಾರೆ. ಜನರು ಎಷ್ಟೊಂದು ಬ್ಯುಸಿ ಎಂದರೆ ದಿನದಲ್ಲಿ ಕನಿಷ್ಠ 5 ಗಂಟೆ ನಿದ್ದೆ ಮಾಡದಷ್ಟು ಕೂಡ ಜನರು ಬ್ಯುಸಿಯಾಗಿರುತ್ತಾರೆ. ಆದರೆ ಇದಕ್ಕೆ ಮುಂದೆ ಭಾರೀ ಬೆಲೆ ತೆರಬೇಕಾಗುತ್ತದೆ. ಬಹುತೇಕರು ನಿದ್ದೆ ಮಾಡುವ ಕಾಲ ವ್ಯರ್ಥ ಎಂದು ಭಾವಿಸುತ್ತಾರೆ. ಈ ನಿದ್ದೆಯ ಅವಧಿಯಲ್ಲಿ ಒಂದಷ್ಟು ಕೆಲಸ ಮಾಡಿದರೆ ಬಿಸ್ನೆಸ್ನಲ್ಲಿ ಲಾಭ ಬರಬಹುದು ಎಂದು ಯೋಚಿಸುತ್ತಾರೆ. ಆದರೆ ಮನುಷ್ಯ 5 ಗಂಟೆಗಿಂತ ಕಡಿಮೆ ಅವಧಿ ನಿದ್ದೆ ಮಾಡುತ್ತಿದ್ದರೆ ಆತ ನಾನಾ ರೀತಿಯ ಕಾಯಿಲೆಗಳಿಗೆ ತುತ್ತಾಗಬಹುದು. ಆತ ಹೃದಯಾಘಾತ, ಪಾರ್ಶ್ವವಾಯುವಿನಂತಹ ಅಪಾಯಗಳಿಗೆ ಒಳಗಾಗಬಹುದು. ಕಡಿಮೆ ನಿದ್ರೆಯ ಸಮಸ್ಯೆಯಿಂದಾಗಿ ಹೈ ಬಿಪಿ, ಡಯಾಬಿಟಿಸ್ ಕಾಯಿಲೆಗೂ ಒಳಗಾಗಬಹುದು. ಇದಲ್ಲದೆ ಮಧುಮೇಹ, ಸ್ಥೂಲಕಾಯ, ಸುಸ್ತು ಮೊದಲಾದ ಸಮಸ್ಯೆಗಳಿಂದ ಬಳಲಬೇಕಾಗುತ್ತದೆ. ಒಬ್ಬ ಮನುಷ್ಯ ಒಂದು ದಿನದಲ್ಲಿ ಕನಿಷ್ಠ 8 ಗಂಟೆ ನಿದ್ದೆ ಮಾಡಲೇಬೇಕು. ಇದು ಸಾಧ್ಯವಾಗಲಿಲ್ಲವೇ ಕನಿಷ್ಠ 6 ಗಂಟೆಯಾದರೂ ನಿದ್ದೆ ಮಾಡಲೇಬೇಕು. ಆದರೆ 5 ಗಂಟೆಗೂ ಕಡಿಮೆ ನಿದ್ದೆ ಮಾಡಿದರೆ ಆತನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕೂಡ ಕೆಡುತ್ತದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.